ಬಾರ್ಕೂರು ಕಚ್ಚೂರು ಮಾಲ್ತಿದೇವಿ ಮತ್ತು ಬಬ್ಬುಸ್ವಾಮಿ ಮೂಲಕ್ಷೇತ್ರದ ಜಾತ್ರೆ 3 ದಿನಗಳಿಂದ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮತ್ತು ಗೆಂಡಸೇವೆ ಬೈಲಕೆರೆ ಉತ್ಸವ ಇನ್ನಿತರ ಕಾರ್ಯಕ್ರಮದೊಂದಿಗೆ ಜರುಗಿತು. ಉಡುಪಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ದಿನಕರ ಬಾಬು ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಶಿಕ್ಷಣ ಮತ್ತು ಸಂಸ್ಕೃತಿಯಲ್ಲಿ ಸಮಾಜದ ಮಕ್ಕಳು ಮುಂದುವರಿದಲ್ಲಿ ಮಾತ್ರ ಮುಂದಿನ ಜನಾಂಗ ಮತ್ತಷ್ಟು ಭದ್ರವಾಗುತ್ತದೆ ಎಂದರು. ದೇವಾಳದ ಅಧ್ಯಕ್ಷ ಗೋಕುಲ್ ದಾಸ್ ಬಾರ್ಕೂರ್, ಜಿಲ್ಲಾ ಪಂಚಾಯತ್ ಸದಸ್ಯ ರಾಘವೇಂದ್ರ ಕಾಂಚನ್, ಉದ್ಯಮಿ ಬೆಳ್ವೆ ವಸಂತ ಕುಮಾರ್ ಶೆಟ್ಟಿ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಪುರುಷೋತ್ತಮ ಪಿಕೆ ಮತ್ತು ವಿಶೇಷ ಆಹ್ವಾನಿತರಾಗಿ ಎಲ್ಲ ಭಾಗದ ಗುರಿಕಾರರು ಗಣ್ಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿ ವೇತನ, ಪ್ರತಿಭಾ ಪುರಸ್ಕಾರ ಮತ್ತು ಸಹಾಯಧನ ವಿತರಿಸಲಾಯಿತು. ಸಾಧಕರಾದ ಎಂಕೆ ಕುಮಾರ್ ಮಲ್ಪೆ, ಯಲ್ಲಪ್ಪ ಮುಕ್ಕ, ಶಂಕರ್ ಮಾಸ್ಟರ್, ಶ್ರೀಮತಿ ಬೇಬಿಯವರನ್ನು ಸನ್ಮಾನಿಸಲಾಯಿತು. ರಾಜ್ಯದ ನಾನಾ ಭಾಗಗಳಿಂದ ಸಹಸ್ರಾರು ಭಕ್ತಾದಿಗಳು ಉತ್ಸವದಲ್ಲಿ ಭಾಗಿಯಾಗಿದ್ದರು. ವೇದಿಕೆ ಮೇಲಿರುವ ಉದ್ಯಮಿ ವಸಂತ ಶೆಟ್ಟಿ ಬೆಳ್ಳಿಯವರೇ, ವೇದಿಕೆ ಮೇಲಿರುವ ಈ ಒಂದು ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಮತ್ತು ಮುಂಡಾಳ ಸಮಾಜದ ಸಮಯದಲ್ಲಿ ಒಂದು ಭಾಗ್ಯ ನನಗೆ ಈ ತಾಯಿಯ ಅನುಗ್ರಹದಿಂದ ಸಿಕ್ಕಿದೆ. ಮತ್ತು ನಮ್ಮ ಆಡಳಿತ ಮಂಡಳಿ ಈ ಒಂದು ಭಾಗ್ಯವನ್ನು ಕಲ್ಪಿಸಿಕೊಂಡಿದ್ದಕ್ಕೋಸ್ಕರ ಅಭಿನಂದನೆ ಸಲ್ಲಿಸ್ತಾ, ಬಂಧುಗಳೇ, ನಮ್ಮ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರಗೊಂಡು ಇಂದಿಗೆ ಅಲ್ಲೊಂದು ತಾಯಿಯ ಹೆಸರಿನ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿಕೊಂಡು ಇಲ್ಲಿ ಆ ಸಂಸ್ಥೆಯನ್ನು ನಡೆಸಿದಾಗ ಖಂಡಿತವಾಗಿ ನಮ್ಮ ಸಮಾಜದಲ್ಲಿ ಹಿಂದುಳಿದ ವರ್ಗದಂತ ಬಡ ಮಕ್ಕಳಿಗೆ ಕೂಡ ಒಳ್ಳೆಯ ಶಿಕ್ಷಣ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಇಲ್ಲಿ ಸೇರಿರುವ ಎಲ್ಲ ಬಂಧುಗಳು ಯೋಚನೆ ಮಾಡಬೇಕಾಗ್ತದೆ. ಯೋಚನೆ ಮಾಡಬೇಕೆಂದು ನಾನು ಮನವಿಯನ್ನು ಮಾಡುತ್ತಾ, ಬಂಧುಗಳೇ, ನಮ್ಮ ಈ ಒಂದು ಕ್ಷೇತ್ರ ಇಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ಮೊನ್ನೆ ಒಂದು ನಾನು ಈ ಕ್ಷೇತ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಅಂತ ಹೇಳಿದ್ರೆ ನಮ್ಮ ಬಬ್ಬುಸ್ವಾಮಿ ಕ್ಷೇತ್ರದ ಆಚರಣೆ ಮತ್ತು ಕಟ್ಟುಪಾಡುಗಳ ಒಂದು ತಿಳಿವಳಿಸುವ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ ಬಹುಶಃ ಅದು ತುಂಬ ಉತ್ತಮವಾಗಿ ರೂಪುಗೊಂಡಿದೆ. ಯಾಕಂತ ಹೇಳಿದ್ರೆ ನಮ್ಮ ಇತ್ತೀಚಿನ ಯುವ ಜನತೆಗೆ ನಮ್ಮ ಕೂಡುಗಟ್ಟಿನ ಒಂದು ಆಚರಣೆ ಮತ್ತು ಧಾರ್ಮಿಕ ಭಾವನೆ ಬಗ್ಗೆ ಹಿಂಜರಿತ ಮತ್ತು ಮನವರಿಕೆ ಮಾಡುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮ ಕಚ್ಚೂರು ದೇವಸ್ಥಾನ ಮತ್ತು ನಮ್ಮ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಬಬ್ಬುಸ್ವಾಮಿ ದೇವಸ್ಥಾನಗಳ ಒಂದು ಸಂಪರ್ಕ ಕೊಂಡಿಯಾಗಿದೆ. ಬಹುಶಃ ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಲಿ ಬಂಧುಗಳಂತ ಹೇಳುತ್ತಾ, ನಮ್ಮ ಏನು ಬರುವ ಸಲ ನಮ್ಮ ಈ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಆಚರಿಸಬೇಕೆಂಬ ಒಂದು ಕಲ್ಪನೆ ನಮ್ಮ ಆಡಳಿತ ಮಂಡಳಿ ಯೋಚನೆ ಮಾಡಿದೆ. ಬಂಧುಗಳೇ, ಅದಕ್ಕೆ ತಮ್ಮೆಲ್ಲ ಸಹಕಾರವನ್ನು ಕೋರುತ್ತಾ, ಅದಕ್ಕೆ ಪೂರ್ವಭಾವಿಯಾಗಿ ಇಂದು ನಮ್ಮ ಉಡುಪಿಯ ನೆಚ್ಚಿನ ಶಾಸಕರು ಮತ್ತು ಈ ಒಂದು ಕ್ಷೇತ್ರದ ಬೆಳವಣಿಗೆ ತನ್ನನ್ನು ಸಮರ್ಪಿಸಿಕೊಂಡಂತ ಸನ್ಮಾನ್ಯ ರಘುವತಿ ಭಟ್ ಅವರು ತಮ್ಮ ವೈಯಕ್ತಿಕವಾದ ಒಂದು 10 ಲಕ್ಷ ರೂಪಾಯಿ ಅನುದಾನ ಮೂಲಕ ಈ ಒಂದು ಸ್ವಾಗತ ಗೋಪುರಕ್ಕೆ ಇವತ್ತು ಶಂಕುಸ್ಥಾಪನೆ ಮಾಡಿ ನಮ್ಮ ಮುಂದಿನ ವರ್ಷ ನಡೆಯುವಂತ ಇದು ಧಾರ್ಮಿಕ ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಇಂದು ಆರಂಭಗೊಂಡಂತ ಈ ಒಂದು ಯೋಜನೆ ಮತ್ತು ಬ್ರಹ್ಮಕಲಶೋತ್ಸವ ಪೂರ್ವಭಾವಿ ತಯಾರಿ ಆ ತಾಯಿ ಅನುಗ್ರಹದಿಂದ ಒಳ್ಳೆಯ ರೀತಿ ನಡೀತದೆ. राज्य प्रशस्ति विजेता शिक्षक
ಮುಖ್ಯವಾಹಿನಿಯನ್ನು ಬಹಳಷ್ಟು ತಿದ್ದಿಟ್ಟಿರುವವರು, ರಾಜ್ಯ ಪ್ರಶಸ್ತಿಯನ್ನು ಪಡೆದಂಥ ಒಂದು ಇಂಜಿನಿಯರ್ NMPG ಮಂಗಳೂರು, ಶ್ರೀ ಪ್ರಭಾಕರ್ ಹಾರಾಡಿ ಅಸಿಸ್ಟೆಂಟ್ ಡಿವಿಷನಲ್ ಮ್ಯಾನೇಜರ್ LIC ಕಾರ್ಕಳ, ಶ್ರೀ ರಾಮಚಂದ್ರನ್ ಮ್ಯಾನೇಜರ್ SPI ವಿಜಯ್ ಕಾಪಿಕಾಡ್, ಶ್ರೀ ಸುಬ್ರಹ್ಮಣ್ಯ ಪ್ರಸಾದ್ ಮ್ಯಾನೇಜರ್ ವಿಜಯ್ ಬ್ಯಾಂಕ್ ಮುಲ್ಕಿ. ವಿಶೇಷ ಆಹ್ವಾನಿತರಾಗಿ ಶ್ರೀ ಉದಯ್ ಕುಮಾರ್ ಅಧ್ಯಕ್ಷರು ಮುಂಡಾಳ ಮಹಾಸಭಾ ಉಡುಪಿ ಜಿಲ್ಲೆ ರಿಜಿಸ್ಟರ್ಡ್, ಶ್ರೀ ರಘುರಾಜ್ ಕದ್ರಿ ಅಧ್ಯಕ್ಷರು ಅಖಿಲ ಭಾರತ ಮುಂಡಾಳ ಯುವ ವೇದಿಕೆ ರಿಜಿಸ್ಟರ್ಡ್ ಮಂಗಳೂರು, ಶ್ರೀ ಲಕ್ಷ್ಮಣ ಅಧ್ಯಕ್ಷರು ಅಖಿಲ ಭಾರತ ಬಬುಸ್ವಾಮಿ ಮುಂಡಾಳ ಸಮಾಜ ಚಿಕ್ಕಮಗಳೂರು, ಶ್ರೀ ರಾಜು ಸ್ವೀಕರಿಸಬೇಕಾಗಿದೆ. ಸುಪ್ರವಿ 89.83%, ಉತ್ತಮ್ ರಾಜ್ 89.5%, ರಚನ್ ಚಂದರ್ 88%, ಶೀತಲ್ 86.5%, ರಶ್ಮಿ 94.5%, ವೈಷ್ಣವಿ ದಯವಿಟ್ಟು ವೇದಿಕೆ ಮೇಲೆ ಬಂದು ಈ ಸನ್ಮಾನವನ್ನು ಸ್ವೀಕರಿಸಬೇಕು. ಮಾಬಲ್ರವರ ಮಗಳು ಕುಂದಾಪುರ ತಾಲೂಕಿನವಳಾಗಿದ್ದು ಹುಟ್ಟು ಅಂಧತ್ವ. ಅರ್ಚನಾ KR, ಡಾಕ್ಟರ್ ರವಿ ಬಪ್ಪನಾಡು.
Bye.